ದರಕಿದ್ದುದೇ ಎಂದೆನುತ ಶತ್ರುಗ ಪರಿಪರಿಯ ನೆನೆಯುತ್ತೀರೇ ಆ ಯಾರು ಬಲದವರು ಗಡಿಬಿಡಿ ಮಾಡಿಕೊಳ್ಳಬೇಡಿ, ಭಯಪಡಬೇಡಿ. ಮತ್ತೆ ಮಾಯಾಪುರಕ್ಕೆ ಬಂದಾಗ ವಿಘ್ನವಂತು ಅಂತ ನಮ್ಮಲ್ಲಿದ್ದವರು ಭಯಪಡ್ತಾ ಇದ್ದಾರೆ. ಉಳಿದವರಲ್ಲಿ ಹೋರಾಟ ಮಾಡಿದ ಹಾಗೆ ಇಲ್ಲಿ ಬಂದು ಹೋರಾಟ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಹೆಸರಿನಲ್ಲಿ ಅಡಗಿದೆ ಇದು ಮಾಯಾಪುರ ಎನ್ನುವುದಾಗಿ. ಮತ್ತೆ ತರುಣಿಯರಲ್ಲಿ ಹೋರಾಟ ಮಾಡಬೇಕಾದಂತಹ ಪ್ರಸಂಗ ಬಂದು ಒದಗಿತ್ತಲ್ಲ ಎನ್ನುವುದೇ ತಲೆಬಿಸಿ ಆಯ್ತಲ್ಲ. ಮೊದಲಾಗಿ ಪವಿತ್ರವಾದ ಪಾದಗಳಿಗೆ ಎರಗಿದ್ದೇನೆ. ಚಿಕ್ಕಪ್ಪ ಚಿಂತಾಕ್ರಾಂತರಾಗಿದ್ದೀರಿ. ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ. ಹಾಗಾಗಿ ಚಿಂತೆಯನ್ನು ಬಿಡಿ. ನಿಮ್ಮ ಚಿಂತೆ ಏನು ಎನ್ನುವುದನ್ನು ಅರಿತು ಬಂದಿದ್ದೇನೆ. ಆ ನಾರಿಯರನ್ನು ಸದೆಬಿಡುವುದಕ್ಕೆ ನಿಂತಿದ್ದೇನೆ. ಕುಡಿಯಪ್ಪಡೆ ಮಗು ಕರುಣಿಸಿ ಶತ್ರುಗ ಕರುಣಿಸಿ ನೇಮವನು ತರಳಗೆ ಕರುಣಿಸಿ ನೇಮವನು ತರಳನೆ ಒಲಿದೆನು ತಲಿ ಶತ್ರುಗ ಕರುಣಿಸಿ ನೇಮವನು ಕರುಣಿಸಿ ನೇಮವನು. ವಿಕ್ರಮದ ವಿಸ್ಫುಲಿಂಗ ನೀರಿದ್ದೀಯ ವಾನಂಚನ ಮಿಂಚನ ಗೊಂಚಲೊಂದು ದರಗಿಳಿದು ಬಂದ ತರದಲ್ಲಿ ಚಿಂತಾಕ್ರಾಂತರಾಗಿರುವಂತಹ ನಮ್ಮ ಸೇನೆಯ ಮಧ್ಯದಲ್ಲಿ ಬೆಂಕಿಯ ಚೆಂಡಿನಂತೆ ಪುಟನೆಗೆದು ಹಾರುತ್ತಾ ನಮ್ಮೆಲ್ಲರಿಗೂ ಧೈರ್ಯ ತುಂಬಿದವನೇನು, ಒಂದು ಪ್ರಮಾಣದ ಭರವಸೆಯನ್ನು ಹುಟ್ಟಿಸಿದವನೇನು. ಮಗು ನಿನ್ನ ವಿಕ್ರಮದ ಕುರಿತಾಗಿ ಅನುಮಾನ ನನಗೆ ಅಂತಲ್ಲ, ನಿನ್ನ ಮಾತು ಕೇಳಿ ಸಂತೋಷವಾದ್ರು ಬಂದು ನಿಂತದ್ದು ಮಾಯಾಪುರ. ಮಾನಿನಿಯರ ಮಾಯಾ ಜಾಲವನ್ನ ಭೇದಿಸಿ ಅವರೊಂದಿಗೆ ಹೋರಾಟವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಮಗುಂಟು. ಜೊತೆಗೆ ಹೆಣ್ಣು ಮಕ್ಕಳು ಅಂತ ತಾತ್ಸಾರ ಮಾಡುವಾಗಿಲ್ಲ. ಇಲ್ಲಿದ್ದ ಹೆಣ್ಣು ಮಕ್ಕಳಿಬ್ಬರು ಬಹಳ ಜೋರಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಬಹಳ ಜಾಗ್ರತೆಯಲ್ಲಿ ಹೋರಾಟವನ್ನು ಮಾಡಿ ಜಯಶೀಲನಾಗಿ ಇನ್ನು ತಡ ಮಾಡುವುದು ಸರಿಯಲ್ಲ. ಅವರಿಗೆ ತಕ್ಕುದಾದ ಉತ್ತರವನ್ನು ಕೊಡಬೇಕು. ನಡೆಯುತ್ತೇನೆ. ನಿನ್ನಯ ಬೆದರೇ ನಿರುತ್ತಿದೆ ತೋರಿಸು ವಿಕ್ರಮವ ಸತ್ಯ ಸತ್ಯ
ಪಿಂದಕ್ಕೆ ಸಾರುವುದೊಳ್ಳಿತು ಪಿಂದಕ್ಕೆ ಸಾರುವುದೊಳ್ಳಿತು ಪಿಂದಕ್ಕೆ ವಿಜಯವು ಬಾರದು ಬೇಡಿಗೆ ವಿಜಯವು ಬಾರದು ಬೇಡಿಗೆನೋ ಸಾರುವುದೊಳ್ಳಿತು ಪಿಂದಕ್ಕೆ ಸಾರುವುದೊಳ್ಳಿತು ಪಿಂದಕ್ಕೆ ಸಾರುವುದೊಳ್ಳಿತು ಪಿಂದಕ್ಕೆ ಹಿಂದೆ ಸಾರು ಸಾರುವುದೊಳ್ಳಿತು ಪಿಂದಕ್ಕೆ ವಿಜಯವು ಬಾರದು ಬೇಡಿಗೆನು ವಿಜಯವು ಬಾರದು ಬೇಡಿಗೆನು ಯಾರೆಲ್ಲೋ ನಿನ್ನಯ ಬೆಸರೆ ನಿರುತ್ತಿದೆ ತೋರಿಸು ವಿಕ್ರಮವ ತೋರಿಸು ವಿಕ್ರಮವ ನಿನ್ನಯ ಬೆಸರೆ ನಿರುತ್ತಿದೆ ತೋರಿಸು ವಿಕ್ರಮವ ವಿಕ್ರಮವ ಯಾಕೆ ಉತ್ಸಾಹ ಭರಿತನಾಗಿ ಮುಂದೊತ್ತಿ ಬರ್ತಾ ಇದ್ದೀಯ. ಹಾಗಂತ ಈ ರಣಕ್ಷೇತ್ರದಲ್ಲಿ ಬಂದಿರುವವರ ವಿಚಾರವನ್ನು ಕೇಳುವುದು, ಅವರಲ್ಲಿ ಪರಿಚಯವನ್ನು ಮಾಡುತ್ತಾ ಕಾಲಕ್ಷೇಪ ಮಾಡುವುದಲ್ಲ. ಮತ್ತೆ ಬಂದಿರುವವರು ಯಾರೇ ಆಗಿರಲಿ, ಅವರು ಹೇಗೆ ಇರಲಿ, ಅವರನ್ನು ಗಾರುಗೆಡಿಸಬೇಕಾದ್ದು ಯುದ್ಧ ಧರ್ಮ, ಯುದ್ಧ ನೀತಿ. ಖಂಡಿತ. ಆದರೂ ನಿನ್ನನ್ನು ನಾನು ತಡೆದಿದ್ದೇನೆ. ಯಾಕೆ? ಯಾಕೆ ಬಂದಿರುವಂತಹ ಅದೆಷ್ಟೋ ವಿರೋಧಿಗಳನ್ನು ಸವರುತ್ತಾ ಜಯದ ಐಸಿರಿಯನ್ನು ಹೊತ್ತು ಮುಂದೆ ಸಾಗಿದವಳು ನಾನು. ನಿನ್ನಲ್ಲಿ ಹಾಗಲ್ಲ. ಬಂದಂತ ನಿನ್ನಲ್ಲಿ ಒಂದೆರಡು ಮಾತನಾಡಬೇಕು ಎನ್ನುವ ಕಾರಣ ನಿನ್ನನ್ನು ತಡೆದು ನಿಲ್ಲಿಸಿದ್ದೇನೆ. ನಿನ್ನಲ್ಲಿ ಮಾತನಾಡುತ್ತೇನೆ ಅಂತಾದ್ರೆ ಉಳಿದವರ ಹಾಗೆ ನಿನ್ನ ವ್ಯಕ್ತಿತ್ವ ಅಲ್ಲ. ಖಂಡಿತ ಅಲ್ಲ. ಏನೋ ವಿಶೇಷತೆ ನಿನ್ನ ಮುಖದಲ್ಲಿ ಹೊರಹೊಮ್ಮುತ್ತಾ ಇದೆ. ಹಾಗಾದ್ರೆ ನೀನು ಯೋಗ್ಯತಾ ಸಂಪನ್ನ ಎಂಬುದಕ್ಕೆ ಅನುಮಾನವೇ ಇಲ್ಲ. ಅದಕ್ಕಾಗಿ ನಾನು ತಡೆದಿದ್ದೇನೆ. ಪ್ರಶ್ನೆಯನ್ನು ಪ್ರಶ್ನಿಸ್ತಾ ಇದ್ದೇನೆ. ಹೇಗೆ? ಯಾರೆಲ್ಲವೋ ನೀನ್ ಯಾರು, ನಿನ್ನ ಹೆಸರೇನು, ನಿನ್ನ ಅಪ್ಪ ಯಾರು, ಅದೆಷ್ಟೋ ವಿರೋಧಿಗಳನ್ನು ಸೆಣಸಿದೆಯಲ್ಲ, ಹೌದು, ಅಂತ ಪರಾಕ್ರಮ ನಿನ್ನಲ್ಲುಂಟು ಅಂತಾದ್ರೆ ಧನುಷರಾದಿಗಳನ್ನು ಹಿಡಿದು ಬಂದಿದ್ದೇನೆ. ಮಾಡು ಯುದ್ಧ ಮಾಡು. ತರುಣಿಗೆ ಯೋಗ್ಯ ನಗರ ದರಸ ರಾಮನನು ಭರದ ತತುಂಗದಿ ಕುತಕದೈ ಹದಗಡಗಡಗ ತತುಂಗದಿ ಕುತಕ ತಕ ಜಳುತೈ ಹದಗಡ ತೂಂಗದಿ ಕುತಕ ತಕಿಟ ತಕಿಟ ತಿನ್ನ ತತುಂಗದಿ ಕುತಕ ತಕ ಜಳುತೈ ತಿನ್ನ ತತುಂಗದಿ ಕುತಕ ಕಗದಂಗಡ ತಗದಗಡ ತತುಂಗದಿ ಕುತಕ ತಕ ಜಳುತೈ
ದಿನ ತೂಂಗದಿ ಕುತಕ ತಕ ಜಳುತೆ ತಗಡ ತೂಂಗದಿ ಕುತಕ ತಕ ಜಳುತೆ ತಕಿಟ ತಕಿಟ ದಿನ ತಕ ಜಳುತೆ ತಕಿಟ ದಿನತೆ ಹಿಮಿತ ದಿನತೆ ತೋಂತ ದಿನತೆ ಹಿಮಿತ ದಿನತೆ 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 ತೈಯದ ಪುಷ್ಕರಾಗನೆಲ್ಲ ಶರವ ಪರಿಕಿಸು ರಣಕ್ಷೇತ್ರದಲ್ಲಿ ಮುಂದಾದವರನ್ನು ಸವರುತ್ತಾ ಮುಂದಾದಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದವಳು ನೀನು. ನಾನೇ ಬಂದದ್ದು ಮಾತ್ರವಲ್ಲ, ಪರಿಚಯವನ್ನು ಕೇಳುತ್ತಾ ಇದ್ದಿ. ಹೌದು, ನಿನ್ನಲ್ಲೊಂದು ಮಾತು ಹೇಳ. ನಾನು ಪರಿಚಯವನ್ನು ಕೇಳುವುದು ಯಾಕೆ? ಸಂಬಂಧವನ್ನು ಬೆಳೆಸುವುದಕ್ಕೆ. ಹೌದು, ಇದು ಕ್ಷೇತ್ರ ಯಾವುದು? ರಣಕ್ಷೇತ್ರ. ಸರಿ, ಈ ರಣಕ್ಷೇತ್ರದಲ್ಲಿ ಪರಿಚಯದ ಅಗತ್ಯವಿಲ್ಲ. ಆದ್ರೂ ಎಲ್ಲಿಯಾದ್ರೂ ನೀನು ಇಲ್ಲಿ ಸತ್ತೆ ಅಂತಾದ್ರೆ ಸತ್ತವ ಯಾರು ಅಂತ ಕೇಳಿದ್ರೆ ವಿಳಾಸ ಹೇಳುವುದಕ್ಕಾದ್ರೂ ನಿನ್ನ ಹೆಸರು ಬೇಕು. ಸಾಯುವುದಕ್ಕಾಗಿ ಬಂದವ ನಾನಲ್ಲ, ಮತ್ತೆ ಮತ್ತೊಬ್ಬರನ್ನು ತರಿಯುವುದಕ್ಕಾಗಿ ಬಂದವ ನಾನು. ಪರಿಚಯವನ್ನು ಕೇಳಿದವಳು ನೀನು. ಯಾರು ನೀನು? ನಿನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಪರಿಚಯವನ್ನು ಹೇಳ್ತೇನೆ. ಯಾಕೆ? ನಾಳಿನ ದಿವಸ ನಿನ್ನ ಮುಂದೆ ಬಂದವ ಯಾರು ಎನ್ನುವ ಹಾಗೆ ಕೇಳಿದ್ರೆ ಉತ್ತರವನ್ನು ಹೇಳುವುದಕ್ಕೆ ನಿನಗೆ ಬೇಕಲ್ವಾ? ಯಾರು ಎಂದು ಕೇಳಿದ್ರೆ ಹೇಳುವುದಕ್ಕೆ ನನಗಿಂತ ಬಂದವ ಯಾರು ಅಂತ ಕೇಳಿದ್ರೆ ನೋಡುವುದಕ್ಕಾದ್ರೂ ಜನರಿಗೆ ಗೊತ್ತಾಗ್ಬೇಕಲ್ಲ. ನೋಡುವ ಜನರಿಗಾಗಿ ಬಂದವ ನಾನಲ್ಲ. ಹೇಳ್ತಾರೆ ಜನರಿಗಂದ್ರೆ ಈ ರಣಕ್ಷೇತ್ರದಲ್ಲಿರುವವರಿಗಾಗಿ. ಈ ವೀರಾವೇಶದಿಂದ ಕುಣಿದ, ಹಾರಾಡಿದ, ಕುಪ್ಪಳಿಸಿದ ಜನ ಆಗಬಹುದು, ಹುಡುಗ ಆಗಬಹುದು, ಆದ್ರೆ ಅವ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಯಾಕೆ? ಇಷ್ಟು ಮಾಡಿದ್ದಕ್ಕೊಂದು ಪ್ರಯೋಜನ ಅಂತ ಬೇಡವಾ? ಇಲ್ಲಿ ಜಯವನ್ನು ಗಳಿಸಿದವನಿಗೆ ನಾಳಿನ ದಿವಸ ಪರಿಚಯವನ್ನು ಹೇಳುವುದಕ್ಕೆ ಆಗುವುದಿಲ್ವ? ನನ್ನ ಪರಿಚಯ ನಾವಾಗಿ ಹೇಳ್ತಾ ಹೋಗಬಾರದು. ನಮ್ಮ ವ್ಯಕ್ತಿತ್ವವನ್ನು, ಯೋಗ್ಯತೆಯನ್ನು ಕಂಡಂತ ಅವರೇ ಪರಿಚಯ ಕೇಳುವುದಕ್ಕಾಗಿ. ಹಾಗೆಂದ ಮಾತ್ರಕ್ಕೆ ಪರಿಚಯವನ್ನು ಎಲ್ಲರೂ ಕೇಳ್ತಾರೆ ಎನ್ನುವ ಹಾಗೆ ಎಲ್ಲರಲ್ಲಿಯೂ ನಮ್ಮ ಪರಿಚಯವನ್ನು ಹೇಳಕೂಡದು. ಹಾಗಾದ್ರೆ ನನ್ನ ಯೋಗ್ಯತೆ, ಒಂದು ಸಮಾನತೆ ಬೇಕು. ಹಾಗಾದ್ರೆ ನನ್ನಲ್ಲಿಯೂ ನೀನು ಹೇಳುವುದಿಲ್ವಾ? ನಿನ್ನಲ್ಲಿ ಹೇಳ್ತೇನೆ ಪರಿಚಯ. ಯಾರು ಬಲ್ಲಯ್ಯ? ವರ್ತಮಾನ ಕಾಲದಲ್ಲಿ ಅಯೋಧ್ಯೆಯನ್ನು ಆಳುವವ ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರನಿಗೆ ಅನುಜನಿದ್ದಾನೆ ಭರತ. ಭರತನ ಮಗ ನಾನು, ಪುಷ್ಕಳನಿದ್ದೇನೆ. ತರುಣಿ, ಮಾಡಿದ್ದು ತಪ್ಪಾಯಿತು ಎನ್ನುವ ಹಾಗೆ ಶರಣಾದರೆ ಬದುಕುವುದಕ್ಕೊಂದು ಅವಕಾಶ ಮಾಡಿಕೊಡ್ತೇನೆ. ಇಲ್ಲವಾದರೆ? ಇಲ್ಲ ಎಂದಾದರೆ ಕೊಂದೆನು. ಕೊಲ್ಲತೀಯ? ಮತ್ತೆ ಕೊಲ್ಲೋದಕ್ಕೆ ನೀನು ಯಾರು ಅಂತ ಬೇಕಲ್ಲ. ಬರದುನಿಗೆ ಸೃಷ್ಟಿ ಕ್ರಮವು ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರ ತಿದಿಯ ನರಿಗೆ ಬರದು ನಿನಗೆ ಬರದು ನಿನಗೆ ಬರದು ನಿನಗೆ ಸೃಷ್ಟಿ ಕ್ರಮವು ಬರದು ನಿನಗೆ ಸೃಷ್ಟಿ ಕ್ರಮವು ಸೃಷ್ಟಿ ಕ್ರಮವು ಬರದು ನಿನಗೆ ಸೃಷ್ಟಿ ಕ್ರಮವು ಬರದು ನಿನಗೆ ಸೃಷ್ಟಿ ಕ್ರಮವು ಸೃಷ್ಟಿ ಕ್ರಮವು ಸ್ಥಿರ ಜರಾತ್ಮ ಸ್ಥಿತಿಯ ಅರಿಯೇ ನೀ ಸ್ಥಿರ ಜರಾತ್ಮ ಸ್ಥಿತಿಯ ಅರಿಯೇ ಸ್ಥಿರ ಜರಾತ್ಮ ಸ್ಥಿತಿಯ ಅರಿಯೇ ದುರದಿಯಲಯಗೊಳಿಸಲಾರೆ ಪರಿದೆ ಕರುವಿಪೇ ದುರದಿಯಲಯಗೊಳಿಸಲಾರೆ ದುರದಿಯಲಯಗೊಳಿಸಲಾರೆ ಪರಿದೆ ಕರುವಿಪೇ
ನೀನು ಬರಿದೆ ಕರುವಿದೆ ಬರದು ನಿನಗೆ ದೃಷ್ಟಿ ಕ್ರಮವು ತಿರಚರಾತ್ಮತಿದೆಯ ನರಿಯೇ ದುರದಿಲಯವಗೊಳಿಸಲಾರೆ ಬರಿದೆ ಕರುವಿದೆ ದುರದಿಲಯವಗೊಳಿಸಲಾರೆ ಬರಿದೆ ಕರುವಿದೆ ನೀನು ಬರಿದೆ ಕರುವಿದೆ ನೀನು ಬರಿದೆ ಕರುವಿದೆ ದುರದಿಲಯವಗೊಳಿಸಲಾರೆ ಬರಿದೆ ಕರುವಿದೆ ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರಚರಾತ್ಮತಿದೆಯ ನರಿಯ ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರಚರಾತ್ಮತಿದೆಯ ನರಿಯೇ ಸ್ಥಿರಚರಾತ್ಮತಿದೆಯ ನರಿಯೇ ಲಯವಗೊಳಿಸಲಾರೆ ಬರಿದೆ ಕರುವಿದೆ ಸಂಗರದಿ ಲಯವಗೊಳಿಸಲಾರೆ ನೀ ತುರದಿ ಲಯವಗೊಳಿಸಲಾರೆ ಬರಿದೆ ಕರುವಿದೆ ನೀ ಬರಿದೆ ಕರುವಿದೆ ಬರಿದೆ ಕರುವಿದೆ ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರಚರಾತ್ಮತಿದೆಯ ಅರಿಯ ಸ್ಥಿರಚರಾತ್ಮತಿದೆಯ ನರಿಯ ಧುರದಿ ಲಯವಗೊಳಿಸಲಾರೆ ಬರಿದೆ ಕರುವಿದೆ ಧುರದಿ ಲಯವಗೊಳಿಸಲಾರೆ ಬರಿದೆ ಕರುವಿದೆ ನೀ ಬರಿದೆ ಕರುವಿದೆ ಬರಿದೆ ಕರುವಿದೆ
ತುರದಿಲಯವಾಗೊಳಿಸಲಾರೆ ಬರಿದೆ ಕರುವಿ ಬರಿದೆ ಬರಿದೆ ಕರುವಿ ನೀ ಬರಿದೆ ಕರುವಿ ಸೃಷ್ಟಿ ಕ್ರಮವು ತುರದಿಲಯವಾಗೊಳಿಸಲಾರೆ ಬರಿದೆ ಕರುವಿ ಬರಿದೆ ಕರುವಿ ನಿನ್ನ ಈ ಉತ್ಸಾಹವನ್ನು ಮೆಚ್ಚಿಕೊಳ್ಳಲೇಬೇಕಾದ್ದು. ಯಾಕೆ? ಬಂದಿರುವಂತ ನಿನ್ನನ್ನು ಕೊಲ್ಲುತ್ತೇನೆ ಅಲ್ಲ ನಿನ್ನನ್ನು ಮಣಿಸ್ತೇನೆ ಅಂತ ಆಡುತ್ತಾ ಇದ್ದೀಯ. ಹೌದು. ಎಲಬಿಲ್ಲದ ನಾಲಿಗೆ ಎತ್ತಲು ತಿರುಗಿತ್ತಂತೆ. ಖಂಡಿತ. ಬಾಯಿಗೆ ಬಂದದ್ದೆಲ್ಲ ಮಾತು ಅಂತ ಹೇಳಿ ಆಗ್ಲಿಕ್ಕಿಲ್ಲ. ಹಾಗೆಂದು ಮಾತಾಡುವವರು ನಾವಲ್ಲ. ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರಲ್ಲಿ ಮಾತಾಡಬೇಕು ಎನ್ನುವುದನ್ನು ಅರಿತು ನಾವು ಮಾತಾಡಬೇಕು. ಆಡಿದ ಮಾತನ್ನು ಉಳಿಸಿಕೊಳ್ಳಿಕ್ಕಾಗುತ್ತದಾ? ಯಾಕೆ? ಕಾಲಿಡುವ ಮೊದಲೇ ಕಣ್ಣಿಡಬೇಕಾಗುತ್ತದೆ. ಓಹೋ, ಹಾಗಾಗಿ ನಿನಗೆ ಆಡಿದೆ. ಬಂದಿರುವಂತ ನನ್ನನ್ನು ಸೋಲಿಸ್ತೇನೆ, ಸಾಯಿಸ್ತೇನೆ ಅಂದಿಯಲ್ಲ, ಸಾಯಿಸುವುದಕ್ಕೆ ನೀನು ಎಷ್ಟರವನು ಅಂತ ಬೇಕು. ಯಾಕೆ? ಸಕಲ ಜೀವಕೋಟಿಗಳಿಗೂ ಜೀವಧಾತನೆನ್ನಿಸಿಕೊಂಡಂತ ಸೃಷ್ಟಿಕರ್ತ ಬ್ರಹ್ಮದೇವನು ನೀನು. ಚತುರ್ಭುಜ ನಿನಗಿಲ್ಲ. ಇಲ್ಲ. ಪಾಲನಾಕರ್ತ ಚತುರ್ಮುಖ ನಿನಗಿಲ್ಲ. ಪಾಲನಾಕರ್ತ ಶ್ರೀಹರಿಯೋ ನಾರಾಯಣ ನೀನಲ್ಲ. ಯುದ್ಧವನ್ನು ಮಾಡ್ತೇನೆ, ಮುಂದುವರಿಯುತ್ತೇನೆ ಅಂತ ಹೇಳಿ ಉತ್ಸಾಹದಿಂದ ಬಂದ್ರೆ ನಿನ್ನನ್ನು ಕೊಲ್ಲುತ್ತೇನೆ ಖಂಡಿತ ಎಂದಾಡುವುದಕ್ಕೆ ಕಡೆಯ ದಿಕ್ಕಿನ ಒಡೆಯನಾದಂತ ಮೃಢನು ಪರಮೇಶ್ವರನು ಹೆಚ್ಚಿನ ಕಣ್ಣು ನಿನಗಿಲ್ಲ, ಕಾಣಿಸುವುದಿಲ್ಲ ಎಂಬಲ್ಲಿಗೆ ಸೃಷ್ಟಿ ಸ್ಥಿತಿ ಲಯಕಾರಿಯಾದಂತ ತ್ರಿಮೂರ್ತಿಗಳಲ್ಲಿ ನೀನೊಬ್ಬ ಅಂತ ಹೇಳುವುದಕ್ಕೆ ಯಾವ ಅಂಶಗಳು ನಿನ್ನಲ್ಲಿ ಕಾಣುವುದಿಲ್ಲ. ಹಾಗಾಗಿ ಯಾರು ನೀನಲ್ಲ, ನೀನು ನನಗೇನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಧನುಷರಾದಿಗಳನ್ನು ಹಿಡಿದು ಬಂದಿದ್ದೇನೆ, ಕಡೆಯ ದಿಕ್ಕಿನ ಒಡೆಯ ಬಂದರು, ಸೃಷ್ಟಿಕರ್ತ ಬ್ರಹ್ಮದೇವನು ಬಂದರು, ಪಾಲನಾಕಾರಿ ಶ್ರೀಹರಿ ಬಂದರು, ಹೆದರುವವಳನ್ನು ದುರಕ್ಕೆ ನಿಂತಿದ್ದೇನೆ. ಜನನು ಜನಗೆ ಬೇಡ ತ್ರೈಮೂರ್ತಿ ಸಕಸ ಮೂಡೆ 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 ಸಗಸ ಬೇಡ ನಿನ್ನ ಗೆಲನು ಮೂಢೆ ಮೂಢೆ ಮೂಡಿ ನಿನ್ನ ಗೆಲನು ಎನಗೆ ಬೇಡ ತ್ರೈಮೂರ್ತಿ ಸಗಸ
ನೋಡಿದುಂಟೆ ಶರದುಳ್ ಒಂದೇ ಶರದುಳ್ ಯಮನ ನಾಡ ಹೋಗಿಸುವೆ ನೋಡಿದುಂಟೆ ಶರದುಳ್ ಒಂದೇ ಶರದುಳ್ ಒಂದೇ ಶರದುಳ್ ಯಮನ ನಾಡ ಹೋಗಿಸುವೆ ಯಮನ ನಾಡ ಹೋಗಿಸುವೆ ಯಮನ ಯಮನ ನಾಡ ಹೋಗಿಸುವೆ ಮೂಡಿ 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 ಮೂಡೆ ನಿನ್ನ ಗೆಲ್ಲಲು ಎನಗೆ ಬೇಡ ತ್ರಿಮೂರ್ತಿ ತಗಸ ಮೂಡೆ ನಿನ್ನ ಗೆಲ್ಲಲು ಎನಗೆ ಬೇಡ ಎನಗೆ ಬೇಡ ಮೂಡೆ ನಿನ್ನ ಗೆಲ್ಲಲು ಎನಗೆ ಬೇಡ ತ್ರಿಮೂರ್ತಿ ಸಗಸ ನೋಡಿದೊಂದೇ ಚರದೊಳ್ ಯಮನ ನಾಡ ಪೊಗಿಸುವೆ ನೋಡಿದೊಂದೇ ಚರದೊಳ್ ಯಮನ ನಾಡ ಪೊಗಿಸುವೆ 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 ನೋಡೆಯ ಚರದೊಳೆಮನ ನಾಡ ಪೊಗಿಸುವೆ ನೋಡಿದೊಂದೇ ಚರದೊಳೆಮನ ನಾಡ ಪೊಗಿಸುವೆ ಮೋಡೆ ನೋಡಿದೊಂದೇ ಚರದೊಳ್ಯಮನ ನಾಡ ಪೊಗಿಸುವೆ ನೋಡಿದೊಂದೇ ಚರದೊಳ್ಯಮನ ನಾಡ ಪೊಗಿಸುವೆ ಯಮನ ನಾಡ ಪೊಗಿಸುವೆ ಮೂಢೆ ಮೂಢೆ
ಮುಗಿಸುವೆ ಒಂದೇ ಚರದೊಳ್ ಜಮನ ನಾಡ ಮುಗಿಸುವೆ ಅಂತ ಯೋಚಿಸುತ್ತಲೇ ನಾನು ಇಲ್ಲಿಗೆ ಬಂದೆ. ನೀನು ಹಾಗೆ ಯೋಚಿಸಬೇಕಾದುದೇ ಇಲ್ಲ. ನಿನ್ನ ಹಾರಾಟ ಕುಣಿದಾಟ ನೋಡಿದ್ರೆ ಸಾಮಾನ್ಯರ ಹಾಗೆ ನೀನಲ್ಲ, ನೀನೊಬ್ಬ ಪ್ರತ್ಯೇಕ ರೀತಿಯ ವಿಶೇಷವಾಗಿದ್ದೀಯ ಎಂಬುದನ್ನು ನಾನು ಅರ್ಥವಿಸಿಕೊಂಡೆ. ನಾನೊಬ್ಬನೇ ಅಲ್ಲ, ಆಗಬಹುದು ನೀನು. ನಮ್ಮ ಅಣ್ಣದೇವ ರಾಮಚಂದ್ರನ ಗರಡಿಯಲ್ಲಿರುವವರೆಲ್ಲ ಸ್ಪರ್ಧಿಗಳೇ. ಯಾರು ಮುಂದೆ ಬಂದರು ಅವರನ್ನು ಕೆಳಕ್ಕೆ ಹಾಕುವಂತಹ ಸಾಮರ್ಥ್ಯವನ್ನು ಹಾಗೆ ಪೂರ್ಣವಾಗಿ ನಾವು ಯೋಚಿಸುವ ಹಾಗೂ ಇಲ್ಲ. ಯಾಕೆ? ಹೂವು ಕಾಣುವುದಕ್ಕೆ ಅಂದವಾಗಿರ್ತದೆ, ಅದನ್ನು ಪಡೆಯಬೇಕು ಅಂತ ನಾವು ಕೈ ಇಕ್ಕುತ್ತೇವೆ. ಹೌದು, ಹೂವು ಅಂದವಾಗಿರಬಹುದು, ಆದ್ರೆ ಕೆಳಗಿರುವಂತ ಮುಳ್ಳು ಕೆಲವೊಮ್ಮೆ ಚುಚ್ಚುವುದಕ್ಕಿದೆ. ಇದು ಮುಳ್ಳಲ್ಲ, ಇದು ಒಂದು ಜಾತಿಯ ಹೂವು ಅಂತ ನನಗೆ ಅರ್ಥವಾಯಿತು. ನಮ್ಮ ಈ ತಂಡದಲ್ಲಿ ಯಾವುದೇ ಮುಳ್ಳು ಇಲ್ಲ ಎನ್ನುವ ಹಾಗೆ ಪ್ರದರ್ಶನ ಮಾಡುವುದಕ್ಕಾಗಿಯೇ ನಾನು ಬಂದವ. ಇದು ಚುಚ್ಚುವ ಮುಳ್ಳಲ್ಲ, ಇದು ಮೆಚ್ಚುವ ಮುಳ್ಳು. ಖಂಡಿತ ಹೌದು. ನಮ್ಮ ತಂಡದ ಆ ಬಲ ಹಾಗಿದೆ. ತರುಣಿ, ಸಂತೋಷ ಆಯಿತು. ಸಂತೋಷ ಆಗಲೇಬೇಕು. ನೀನೇ ಇಷ್ಟು ಪರಾಕ್ರಮಿ ಅಂತಾದ್ರೆ ಇನ್ನು ಬರುವವರೆಲ್ಲ ನಿಮ್ಮವರು ಪಟುಭಟರಿದ್ದಾರೆ. ಖಂಡಿತ ನಾನು ಅರ್ಥವಿಸಿಕೊಂಡೆ. ನಿನಗೆ ಅಂತಲ್ಲ, ಇಲ್ಲಿ ಬಂದು ಸೇರಿದ ಎಲ್ಲರಿಗೂ ಸಂತೋಷ ಆಗಲೇಬೇಕು. ಹಾಗಂತ ನಿಮ್ಮವರೆಲ್ಲ ಪಟುಭಟರು ಅಂತಾದ್ರೆ ನಮ್ಮವರು ಏನು ಇಲ್ಲ ಅಂತಲ್ಲ. ಖಂಡಿತ ಆಗಲ್ಲ. ಬಂದಂತ ರಣಕ್ಷೇತ್ರದಲ್ಲಿ ನಿಮಗೊಂದು ಬಿಸಿ ಉತ್ತರ ಕೊಡಬೇಕು ಅಂತ ನಾವು ಕೂಡ ಸಿದ್ಧರಾಗಿದ್ದೇವೆ. ಹಾಗಾಗಿಯೇ ನಾವು ಆತ್ಮವಿಶ್ವಾಸದಿಂದ ಮುಂದೆ ಬಂದವರು. ಹಾಗಂತ ನಾವಿಲ್ಲಿ ಯುದ್ಧ ಮಾಡುತ್ತಾ ಜಗಳ ಮಾಡುತ್ತಾ ಇದ್ರೆ ನೋಡುವವರಿಗೆ ಬೇಸರ ಆಗಬಾರದು. ಅವರಿಗೆ ಬೇಕು ಬೇಕು ಅನ್ನುವಲ್ಲಿಯೇ ನಮ್ಮ ಯುದ್ಧ ಮುಗಿಬೇಕು. 100ಕ್ಕೆ 100 ಸರಿ. ಅದಕ್ಕಾಗಿಯೇ ನಾನು ಅವಸರವಾಗಿ ಬಂದವ. ಯಾಕೆ? ಇನ್ನು ಮುಂದೆ ಈ ಯುದ್ಧ ಮುಂದೆ ಹೋಗಬಾರದು, ನನ್ನಿಂದಲೇ ನಿಲ್ಲಲ್ಪಡಬೇಕು ಎನ್ನುವ ಉದ್ದೇಶದಿಂದ ಬಂದವ ನಾನು. ಓ ತರುಣಿ, ಮೂಡೆ ನೀನು ಬೇಕಾ? ಹಸಿವಾಗ್ತಾ ಇದೆಯಾ? ತಂದಿದ್ದೀಯಾ ಬರುವಾಗ? ಅಲ್ಲ, ತಿನ್ನುವ ಆಸೆ ಉಂಟು ಅಂತ ಅಲ್ಲ, ನಿಮ್ಮಂತವರಿಗೆಲ್ಲ ನೆನಪಾಗುವುದೇ ಅದು. ಅದಕ್ಕೆ ಹೇಳುವುದು, ನೀವೆಲ್ಲ ರಣಕ್ಷೇತ್ರಕ್ಕೆ ತಕ್ಕುದಾದವರಲ್ಲ. ಇರಬೇಕಾದದ್ದು ಅಲ್ಲಿಯೇ ಸರಿ. ಹಾಗೆ ನೀನಷ್ಟು ತಾತ್ಸಾರ ಮಾಡ್ಬೇಕು. ಯಾಕೆ? ನಿಮಗೆ ಅದೇ ನೆನಪಾಗುದು ಅಂತ ಹೇಳ್ತೀಯಲ್ಲ, ಮತ್ತೆ ನಿನಗೆ ಹೊಟ್ಟೆ ಹಸಿವಾದಾಗ ನಮ್ಮಂತವ್ರು ಮಾಡಿ ಹಾಕಬೇಕು, ಆಗ ನಿನಗೆ ಅದೇ ಬೇಕಾಗ್ತದೆ. ಹಾಗೆಂದು ನಾವು ಸಿಕ್ಕೆ ಇದ್ದಲ್ಲೆಲ್ಲ ತಿನ್ನುವವರು ನಾವಲ್ಲ. ಅದಕ್ಕೆ ಇಂತ ಒಂದು ಸಮಯ ಮೀಸಲಾಗಿದೆ. ಮಾಡುವುದು ಹೆಣ್ಣೆ ಅಲ್ವಾ? ಅದು ಖಂಡಿತ. ತರುಣಿ, ನೀನು ಹೇಳಿದ ಮಾತು ಸೃಷ್ಟಿ ಮಾಡುವವ ಬ್ರಹ್ಮ. ಹಾಗೆಂದ ಮಾತ್ರಕ್ಕೆ ನೀನು ಬ್ರಹ್ಮನಲ್ಲ. ಯಾಕೆ ಅಲ್ಲ? ಖಂಡಿತವಾಗಿಯೂ ಹೌದು. ಯಾಕೆ? ಈ ರಣಕ್ಷೇತ್ರದಲ್ಲಿ ನಿನ್ನನ್ನು ಸೋಲಿಸುವುದರ ಮೂಲಕ ಚತುರ್ಮುಖ ನಿನಗಿಲ್ಲ, ಖಂಡಿತ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀನು ಬ್ರಹ್ಮನಲ್ಲ. ಹಾಗೆಂದು ನಿನ್ನನ್ನು ಸೋಲಿಸಿ ನಾನು ಇಲ್ಲೊಂದು ಸೃಷ್ಟಿಸಬಲ್ಲೆ. ಹೌದಾ? ಮತ್ತೆ ಹಾಗಾಗಿ ಸೃಷ್ಟಿಗೆ ಬ್ರಹ್ಮಕರ್ತನು ನಾನಾಗುವುದಕ್ಕೆ ಸಾಧ್ಯ ಉಂಟು. ಅಲ್ಲ, ನೀನು ಸೃಷ್ಟಿಸಬಲ್ಲೆ ಅಂತ ಉತ್ಸಾಹದಿಂದ ಗಂಡಾಗಿ ಮುಂದುವರಿಯಬಹುದು. ಅದಕ್ಕೆ ಅನುಕೂಲವಾದ ವ್ಯವಸ್ಥೆ ಈ ರಣಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿದ್ದು. ನಾನು ಹೇಳಿದ ಮಾತಲ್ಲಿ ಏನಾದ್ರೂ ಒಂದು ತಪ್ಪುಂಟ ಹೇಳು. ಆಗ ಹೇಳಿದೆ ನೀನು ಮೂಡೆಯ ವಿಚಾರ. ಹೌದು. ಈಗ ನೋಡು, ಪುನಃ ಬಂದು ನೀನು ಅಲ್ಲಿಗೆ ಬಿದ್ದದಲ್ವಾ? ನೀನು ಹೇಳುದು ನೋಡಿದ್ರೆ ಅದೇ ಬೇಕು ಅಂತ ಅನ್ನಿಸ್ತದೆ ನಿನಗೆ. ಅದೇ ಹೇಳುವುದು. ಹಳದಿ ಎಲ್ಲರ ಕಣ್ಣಿಗೆ ಕಾಣುವುದು ಅದೇ. ಹೌದಲ್ವಾ? ಹಳದಿ ರೋಗ ಇದ್ದವನಿಗೆ ಎಲ್ಲವೂ ಹಳದಿಯಾಗಿ ಕಾಣಿಸ್ತದೆ. ಹಾಗಾಗಿ ಪಾಲನಾಕರ್ತೃವಾದ ಶ್ರೀಮನ್ನಾರಾಯಣ ನಾನಾಗಬಲ್ಲೆ. ಕರಿಮಯ್ಯ ನಾರಾಯಣನೇ ನೀನು. ಹೇಗೆ? ನಿನ್ನ ಮನಸ್ಸಿಗೆ ತಟ್ಟುವಂತಹ ರೀತಿಯಲ್ಲಿ ಮಾತುಗಳನ್ನಾಡಿ ನಿನ್ನನ್ನು ಮನೆಗೆ ಕಳುಹಿಸುವುದರಲ್ಲಿ ನಾನು ಉತ್ತುಂಗನಾದರೆ, ನೀನು ಹೋದರೆ ಪಾಲನಾಕರ್ತೃವು ನಾನಾಗಬಲ್ಲೆ. ನೀತಿ ಮಾತುಗಳನ್ನಾಡುವುದರ ಮೂಲಕವಾಗಿ ದಯಪಾಲಿಸ್ತೇನೆ. ಖಂಡಿತ. ತದನಂತರ ಕಡೆಯ ದಿಕ್ಕಿನ ಒಡೆಯ ಮೃಡ, ಅವನು ನಾನಾಗಬಲ್ಲೆ. ಹೆಚ್ಚಿನ ಕಣ್ಣು ನಿನಗಿಲ್ಲ. ಇಲ್ಲ, ಬೇಕೆಂದಿಲ್ಲ ನಮ್ಮಂತವರಿಗೆಲ್ಲ. ನಾನಾಡಿದ ಮಾತುಗಳನ್ನು ಕೇಳದೆ ಇದ್ದೆ ಎಂದಾದರೆ ಆ ಈಶ್ವರನು ನಾನಾಗಬಲ್ಲೆ. ಯಾಕೆ ನಿನಗೆ ಅಷ್ಟೆಲ್ಲ? ಏನು ಬೇಡವೇ ಬೇಡ ಅಷ್ಟೆಲ್ಲ. ನಾನು ಅಷ್ಟೆಲ್ಲ ಸಾಧನೆ ಮಾಡಬೇಕು ಅಂತಲೇ ಇಲ್ಲ. ಮತ್ತೆ ನನ್ನ ಕೈಯಲ್ಲಿ ನೋಡು ಬಿಲ್ಬಾಣಗಳು. ಒಂದು ಬಾಣವನ್ನು ಬಿಲ್ಲಿಗೆ ಜೋಡಿಸಿ ಪ್ರಯೋಗಿಸಿದೆ ಎಂದಾದರೆ ಯಮಪುರವನ್ನು ಸೇರಬೇಕಾದಿತ್ತು ನೀನು. ಸೇರಬೇಕಾದಿ ಮತ್ತೆ
ಪುರುಷ ನೀನಾಗಿ ಪುರುಷ ಪುರುಷ ನೀನಾಗಿ ಸತಿಯ ಶರದಿ ಹತಿಸಲೆವನ ಪುರದಿ ನರಕದೊಳಗೆ ಪೊರಳಿಸುವರು ಸರಳ ಬಿಡು ಬಿಡು ಸೃಷ್ಟಿಸಿದಂತ ಆದಿಮಾಯಿಯವರುಗಳು ಹೆಣ್ಣೆ. ಹೌದು. ಹೆಣ್ಣು ಮಕ್ಕಳಲ್ಲಿ ಪೆಟ್ಟು ತಿನ್ನುವುದು ಅಷ್ಟು ಸುಲಭ ಅಲ್ಲ ಅಂತ ಯಾಕಾಡಿದೆ? ಯಾಕೆ? ಪೆಟ್ಟು ತಿಂದೆ ಅಂತಾದ್ರೆ ಒಂದು ಕೈ ಪೆಟ್ಟು, ಮತ್ತೊಂದು ಬಳೆ ಪೆಟ್ಟು, ಇದು ಎರಡೂ ಪೆಟ್ಟು ತಿಂದಂತ ನಿನಗೆ ಒಂದು ಮನಸ್ಸುಂಟು ಅಂತಾದ್ರೆ ಮಾನಸಿಕವಾದ ಪೆಟ್ಟು. ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಮಾರ್ಗ ಉಂಟು. ಏನು? ನೀನು ಪ್ರಚಾರಕ್ಕೆ ಬರಬೇಕಾ? ಸ್ವಲ್ಪ ಹೆಣ್ಣು ಮಕ್ಕಳಲ್ಲಿಯೇ ಪೆಟ್ಟು ತಿನ್ಬೇಕು ನೀನು. ಯಾಕೆ? ಎಲ್ಲ ನೋಡಿದ್ರು ನಿನ್ನದೇ ಹೆಸರು. ಅಲ್ಲ, ನೀವೆಲ್ಲ ಪ್ರಚಾರ ಪಟ್ಟದ್ದು ಹಾಗೆಯಾ? ಗಂಡು ಮಕ್ಕಳಲ್ಲಿ ಪೆಟ್ಟು ತಿಂದು? ನಾವು ಪೆಟ್ಟು ಕೊಡ್ಲಿಕ್ಕಿರುವವರು, ತಿನ್ಲಿಕ್ಕಿರುವವರಲ್ಲ. ಓಹೋ, ಹೇಳ್ತಾರೆ ಎಲ್ಲ. ಏನು? ಅಬ್ಬಬ್ಬಬ್ಬಬ್ಬ ಅವ ಆಗಬಹುದು. ಒಂದು ಹೆಣ್ಣು ಮಕ್ಕಳಲ್ಲಿ ತಿಂದ ಅಂತ ಹೇಳಿದ್ರೆ ಏನು ಬೇಸರ ಇಲ್ಲ, ಹಾಗೆ ಹೋಗ್ತಾ ಇದ್ದಾನವ. ಕೆಲವೊಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಪ್ರಚಾರ ಪಡುವುದು ಹೇಗೆ ಗೊತ್ತುಂಟಾ? ಹೇಗೆ? ಏನು ಕೂಡದವನ ಹತ್ರ ಹೋಗುವುದು, ನಿನ್ನಿಂದ ಕೂಡಿತ ನನಗೆ ಹೊಡೆಯುವುದಕ್ಕೆ, ನೀನ್ ಯಾಕೆ ನನ್ನನ್ನೇ ನೋಡುವುದು, ನೀನ್ ಯಾಕೆ ನನ್ನ ಹಿಂದೆಯೇ ಬರುವುದು ಎನ್ನುವ ಹಾಗೆ ಹೇಳುವುದು, ಎರಡು ಬಾರಿಸುವುದು, ಮತ್ತೆ ಹೆಸರಿಗೆ ಬರದ ಇರ್ತಾರ. ಹಾಗಂತ ನೀನು ಕೂಡದವನಲ್ಲವಲ್ಲ? ಖಂಡಿತ ಕೂಡದವ ನಾನಲ್ಲ. ಹಾಗಾಗಿ ನಿನ್ನ ಸಮ್ಮುಖದಲ್ಲಿ ದುರವೀಳ್ಯವನ್ನು ಹಿಡಿದು ಬಂದಿದ್ದೇನೆ. ಶಕ್ತಿ ಉಂಟು ಅಂತಾದ್ರೆ ಇದೇ ಯುದ್ಧ ಪುರುಷರಿಗೆ ನ್ಯೂನವೆಂದು ಕರೆಯಬೇಕಂಡವ ಕಣ್ಣೊಳಗೆನ್ನುತ್ತ ಹಣ್ಣಿನ ತೆಗೆದನಾಗ ನಮ್ಮಲ್ಲಿ ಪೌರುಷ ಇದೆ ಎನ್ನುವ ಕಾರಣಕ್ಕಾಗಿಯೇ ಹೋರಾಟಕ್ಕೆ ನಡೆದವರು ನಾವು, ದಿಗ್ವಿಜಯಕ್ಕಾಗಿ ಅದಕ್ಕಾಗಿಯೇ ಹೊರಟವರು ನಾವು. ಪರಾಕ್ರಮ ನನ್ನಲ್ಲಿದೆ, ನಿನ್ನಲ್ಲಿ ಉಂಟು ಎಂದಾದರೆ ಹೋರಾಡುವ. ಬಿಟ್ಟು ಮುಂದೋಡದಿರುತ್ತಿಗ ಬರಿಯನು ನೋಡಿ ಪುಷ್ಕಳ ಕನಲುತ್ತ ಚರವನ್ನೆಳೆ ದಾಡಿ ಕಿಡಿಕಿಡಿ ಸೂಸುತ್ತ ಏನಾಗಿ ಹೋಯಿತು? ಬಾಣವನ್ನು ಜೋಡಿಸಿ ಪ್ರಯೋಗಿಸಬೇಕು ಎನ್ನುವ ಹಾಗೆ ಉತ್ಸುಕತೆಯಿಂದ ಮುಂದೆ ಹೋದೆ ಎಂದಾದರೆ ಮುಂದೆ ಹೋಗುವುದಿಲ್ವಲ್ಲ? ಅದು ಹಾಗೆ. ಅದು ನೀನ್ ಹಿಡಿದ ಆಯುಧವೇ ನೀನು ಹೇಳಿದ ಹಾಗೆ ಕೇಳುವುದಿಲ್ಲ, ಇನ್ನು ಎದುರಿದ್ದವರು ನೀನು ಹೇಳಿದ ಕೇಳ್ತಾರ? ಛೇ, ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೊಮ್ಮೆ ಪ್ರಯೋಗಿಸ್ತೇನೆ. ಪ್ರಯೋಜಕಾಗಿ ಹೋಯಿತು. ಹಾಗೆಂದ ಮಾತ್ರಕ್ಕೆ ನಮ್ಮಂತ ಹಂತಕಾರಿಗಳು ಕೇವಲ ಒಂದೇ ಆಯುಧದಲ್ಲಿ ಸೀಮಿತವಾಗಿರುವವರಲ್ಲ. ಮತ್ತೆ ಕಿಳುಗಿದನು ಮನು ತೊರೆಯಲಿ ಖಡ್ಗವು ಎಳೆಯ ಬರದಿರ ಕರದಲ್ಲಿ, ಖಡ್ಗವು ಎಳೆಯ ಬರದಿರ ಕರದಲ್ಲಿ, ಖಡ್ಗವನ್ನು ಎಳೆದು ನಿನ್ನ ತಲೆಯನ್ನು ಕತ್ತರಿಸ್ತೇನೆ. ಲಲನೆ ಮಾಯಗವೆನ್ನುತ್ತ ಪುಷ್ಕಳನು ತಲೆಯ ತಗ್ಗಿಸಿ ನಾಚುತ್ತ, ಪುಷ್ಕಳನು ತಲೆಯ ತಗ್ಗಿಸಿ ನಾಚುತ್ತ, ಪುಷ್ಕಳನು. ಅಯ್ಯೋ ವಿಧಿಯೇ, ಎಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಇದು ನಮಗೆ ಬಲ ಇಲ್ಲದೆ ಹೀಗಾದದ್ದಲ್ಲ, ಇದು ಈ ಪ್ರದೇಶದಿಂದಾಗಿ ನಾವು ಹೀಗಾದದ್ದು. ಇಲ್ಲದಿದ್ದರೆ ನಾವು ಬಿಡುವವರ? ನಮ್ಮ ಹಾರಾಟವನ್ನು ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಜನ ಹೊಗಳಿದ್ದಾರೆ. ಹಾಗಿದ್ರೆ ಈಗಲಾದ್ರೂ ಗೊತ್ತಾಯ್ತಲ್ಲ, ಇದು ಮಾಯಾಪುರಿ. ಇಲ್ಲಿ ನಮ್ಮದ್ದು ನಡೆಯುವುದಕ್ಕೆ ಸ್ವಲ್ಪ ಕಷ್ಟ. ಆದರೂ ಬಿಡುವುದಕ್ಕೆ ಕೂಡದು. ನೋಡುವ, ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ಗಳಿಲ ನೀದ ಕಾಣುತ್ತ ಗಳಿಲ ನೀದ ಕಾಣುತ್ತ ಕಾಣುತ್ತ ತಾರ
ಧಾರಾವಳಿಯು ನಸುನಗೆಯಿಂದ ಧಾರಾವಳಿಯು ನಸುನಗೆಯಿಂದ ನಸುನಗೆಯಿಂದ ಪೌರುಷ ಬಲವ ತೋರೈ ದುರದೊಳೆದಕ್ಕೆ ನೆಲವ ನೋಡ್ಬೇ ಪೌರುಷ ಬಲವ ತೋರೈ ಪೌರುಷ ಬಲವ ತೋರೈ ದುರದೊಳೆದಕ್ಕೆ ನೆಲವ ನೋಡ್ಬೇನೆ ನೆಲವ ನೋಡ್ಬೇ ನೆಲವ ನೋಡ್ಬೇ ಪೌರುಷ ಬಲವ ತೋರೈ ದುರದೊಳೆದಕ್ಕೆ ನೆಲವ ನೋಡ್ಬೇನೆ ನೆಲವ ನೋಡ್ಬೇ ನೆಲವ ನೋಡ್ಬೇ ನೆಲವ ನೋಡ್ಬೇ ಪೌರುಷದೋಲವ ತೋರುವೆ ದುರದೊಳೆದಕ್ಕೆ ನಲವ ನೋಡ್ಬೇ ಪುರುಷನಾಗಿಯೇ ನೀನು ಸತಿನ ಮೆರೆಸುವೆನು ನಿನ್ನೊಡನೆ ಸಗಸವಾಗಿ ಪುರುಷನಾಗಿಯೇ ನೀನು ಪುರುಷನಾಗಿಯೇ 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 ನೀನು ಸತಿನ ಮೆರೆಸುವೆನು ನಿನ್ನೊಡನೆ ಸಾಗದ ನಾ ಮೆರೆಸುವೆನು ನಿನ್ನೊಡನೆ ಸಾಗದ ಶರವ ಬಿಡು ಬಿಡು ಶರವ ಬಿಡು ಬಿಡು ಶರವ ಬಿಡು 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 ಶರವ ಬಿಡು ಬಿಡು ಶರವ ಬಿಡು ಬಿಡು ನಾಚದಿರು ನೀ ನಾಚದಿರು ನಾಚದಿರು ನೀ ನಾಚದಿರು ಶರವ ಬಿಡು ಬಿಡು ನಾಚದಿರು ನಿಂದಿರುವೆ ತುರಗೆ ಶರವ ಬಿಡು ಬಿಡು ನಾಚದಿರು ನಿಂದಿರುವೆ ತುರಗೆ ನಿಂದಿರುವೆ ತುರಗೆ ಪುರುಷನಾಗಿಯೇ ನೀನು ಸತಿನ ಮೆರೆಸುವೆನು ನಿನ್ನೊಡನೆ ಸಗಸವಾಯ್ ಮೆರೆಸುವೆನು ನಿನ್ನೊಡನೆ ಸಗಸವಾಯ್ ಶರವ ಬಿಡು ಬಿಡು ಶರವ ಬಿಡು ಬಿಡು ನಾಚದಿರು ನಾಚದಿರು ನಿಂದಿರುವೆ ತುರಗೆ ಶರವ ಬಿಡು ಬಿಡು ಶರವ ಬಿಡು ಬಿಡು ಶರವ ಬಿಡು ಬಿಡು ನಾಚದಿರು ನಿಂದಿರುವೆ ತುರಗೆ ನಿಂದಿರುವೆ ತುರಗೆ ಪುರುಷನಾಗಿಯೇ ನೀನು ಸತಿನ ಮೆರೆಸುವೆನು ನಿನ್ನೊಡನೆ ಸಗಸವಾಯ್ ಶರವ ಬಿಡು ಬಿಡು ನಾಚದಿರು ನಿಂದಿರುವೆ ತುರಗ
ಹಾಗಾಗಿ ಅದರದ್ದೇ ನೆನಪು ಅಂತ. ಈಗ ಗೊತ್ತಾಯ್ತಾ? ಹೆಣ್ಣು ಏನನ್ನಾದ್ರೂ ಆಡುತ್ತಾಳೆ ಅಂತ ಆದ್ರೆ ಅವಳು ಯೋಚಿಸಿಯೇ ಮಾತನಾಡುವುದು. ನಿನ್ನ ಮುಖವನ್ನು ಕಂಡಾಗ ಗೊತ್ತಾಯಿತು, ಪ್ರಕಾಶಿಸುತ್ತಿರುವಂತಹ ದೀಪ ಇದು. ಪ್ರಕಾಶ ಹೆಚ್ಚಾದಾಗೂ ಆದಷ್ಟು ಬೇಗ ಅದು ಕ್ಷೀಣಿಸ್ತದೆ. ಉರಿಯುತ್ತಿರುವಂತ ದೀಪ ಈಗ ನಂದಿ ಹೋಯಿತಾ? ಪಾಪ ಮುಖ ನೋಡುವುದಕ್ಕಾಗುವುದಿಲ್ಲ. ಎಲ್ಲಿ ಹೋಯ್ತು ನಿನ್ನ ಆಯುಧಗಳು? ಪುಣ್ಯಾತ್ಮ, ಒರೆಯಲ್ಲಿದ್ದ ಕತ್ತಿಯೇ ನಿನಗೆ ತೆಗಿಲಿಕ್ಕಾಗುವುದಿಲ್ಲ. ಅದಕ್ಕೆ ಹೇಳುದು ಆಗಾಗ ಕತ್ತಿ ತೆಗಿಬೇಕು, ಒರೆಯಲ್ಲೇ ಇಟ್ಕೊಂಡೆ ತುಕ್ಕು ಹಿಡಿತದೆ ಅಂತ. ಹೀಗೆ ನೀನು ಒರೆಯಲ್ಲೇ ಹಿಡ್ಕೋ, ಕತ್ತಿ ಮಾತ್ರ ತುಕ್ಕು ಹಿಡಿಯುವುದಲ್ಲ, ನಿನ್ನ ದೇಹವೇ ತುಕ್ಕು ಹಿಡಿಯುತ್ತದೆ. ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೆ ಹೋಗುತ್ತದೆ. ಎಲ್ಲಿ ಹೋಯಿತು? ಕೇಳಿದ್ರೆ ನಾನು ಅಂತವ ಇಂಥವ ಸಂತೆಯಲ್ಲಿ ಮೆಂತೆ ಕದ್ದವ ಅಂತ ಆಡ್ತೀಯ. ಗಂಡಾದಕ್ಕ ನೀನು ಹೆಣ್ಣು ಮಕ್ಕಳ ಹಾಗೆ ನೆಲನಾಟಕನಾಗಿ ಕುಳಿತಿದ್ದೇನು? ಶಕ್ತಿ ಕುಂದಿ ಹೋಯಿತೆ, ಪರಾಕ್ರಮ ಮಾಯವಾಯಿತೆ. ಥೂ, ನಿನ್ನ ಜನ್ಮಕ್ಕಿಷ್ಟು ದಿಕ್ಕಾರೆ. ಮುಟ್ಟಿಯೊಳಗೆ ಕ್ಷಣದೊಳೆನ್ನುತ್ತ ಆಯುಧ ಇಲ್ಲದಿದ್ದರೆ ಏನಾಯಿತು? ತೋಳಿನಲ್ಲಿ ಬಲವಿದೆ, ನಿನ್ನ ಪರಾಕ್ರಮ ಮಲ್ಲಯುದ್ಧ ಖಂಡಿತ. ಜಾಗ್ರತೆ ಮಾಡು. ಹೆಣ್ಮಕ್ಳು ಎಲ್ಲೆಲ್ಲ ಬಿಡ್ತಾರೆ ಅಂತ ಹೇಳಲಿಕ್ಕಾಗುತ್ತದೆ. ನಾನಲ್ಲ. ಮುಷ್ಟಿಯುದ್ಧ ಗೊತ್ತುಂಟ ನಿನಗೆ? ಖಂಡಿತ ಅರಿತಿದ್ದೇನೆ. ದೃಷ್ಟಿಯುದ್ಧ ಗೊತ್ತುಂಟ? ಅರಿತಿದ್ದೇನೆ. ಬಾಯ್ಲಿ. ಇಲ್ಲಿವರೆಗೆ ಹೆಣ್ಣು ಮಕ್ಕಳಲ್ಲಿ ಕಣ್ಣಲ್ಲಿ ಕಣ್ಣನ್ನಿಟ್ಟು ಯುದ್ಧ ಮಾಡಿದೆ ನೀನು. ಯಾಕೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಯಾಕೆ ಕೂಡದು? ಕಣ್ಣಲ್ಲಿ ವಿದ್ಯೆಯನ್ನರಿತವನಿಗೆ ಯಾವ ಸಂದರ್ಭದಲ್ಲಿಯೂ ಯುದ್ಧವನ್ನು ಮಾಡಬಹುದು. ಹೌದೇ? ಖಂಡಿತ. ಹಾಗಾದ್ರೆ ಸಾಮರ್ಥ್ಯವಂತನಿದ್ದೀಯ? ಖಂಡಿತ ಸಾಮರ್ಥ್ಯವಂತಿದ್ದೇನೆ. ದೃಷ್ಟಿಯುದ್ಧ, ಮುಷ್ಟಿಯುದ್ಧ, ಮಲ್ಲಯುದ್ಧ ಮೂರಕ್ಕೂ ಕೂಡ ನಾನು ಸಿದ್ಧವಾಗಿದ್ದೇನೆ. ಬಾ. ಮಾತನಾಡೋದಕ್ಕೆ ಅವಕಾಶ ಕೊಡ್ತೇನೆ. ಸ್ವಲ್ಪ ಇಲ್ಲಿ ಏನು ಕುಡಿತ ನಿನ್ನಿಂದ? ಏನು ಯಾವ ಯುದ್ಧ? ಮಲ್ಲ ಯುದ್ಧ, ದೃಷ್ಟಿಯುದ್ಧ. ಸಾಕು ಸಾಕು ಸಾಕು. ಇಲ್ಲಿಯವರೆಗೆ ನಾನು ಎಲ್ಲಾ ಯುದ್ಧವನ್ನ ನಿತ್ತು ಕಂಡವನೇ ಇದ್ದೇನೆ ಈ ಧಮನ. ಹೌದಾ? ಆದ ನಿನ್ನ ಪರಿಶ್ರಮಕ್ಕೆ ಯಾರು ಮೆಚ್ಚಲೇಬೇಕು, ಯಾರು ಮೆಚ್ಚಲೇಬೇಕು. ನಾನು ಆದ್ರೂ ನಿನ್ನ ಬದುಕಿನಲ್ಲಿ ಈ ಯುದ್ಧದಲ್ಲಿ ಯಶವನ್ನ ಮಾತ್ರ ಕಾಣ್ಲಿಕ್ಕಾಗ್ಲಿಲ್ಲ. ಇದು ಪರಿಶ್ರಮ ಅಲ್ಲದು, ಇದು ನಮ್ಮದು ಧರ್ಮ, ಆದ್ಯ ಕರ್ತವ್ಯ ನಮ್ಮ. ಖಂಡಿತ. ಹಾಗಾದ್ರೆ ಏನು ಹೊರೆಯಿಂದ ಕಟ್ಟಿಗೆ ಹೊರ ಬಂತ? ಬರ್ಲೇ ಇಲ್ಲ. ಯಾಕೆ ಹೇಳು? ಏನಾಯ್ತು? ಅಂದ ಹೇಳಿದವ ಶತ್ರುಘ್ನ ದೇವ. ಹೇಗೆ? ಇವರೆಲ್ಲ ಕಪಟ ನಿಶಾಚರ್ಯರು ಅನ್ನುವುದಾಗಿ. ಏನು ಮರೆತೇ ಬಿಟ್ಟಿಯ ನೀನು? ಮರೆತು ಹೋಯಿತು ಈ ಸಂದರ್ಭದಲ್ಲಿ. ಅದಕ್ಕೆ ಹೇಳುದು, ದುಡುಕು ಬೇಡ, ಸ್ವಲ್ಪ ಈ ದೊಡ್ಡ ದೊಡ್ಡ ತಲೆಯವರ ಹತ್ರ ಕೇಳು, ಆಗ ಗೊತ್ತಾಗ್ತದೆ ನಿನಗೆ ಅಂತ. ಸ್ವಲ್ಪ ಬದಿಯಲ್ಲಿ ನಿಲ್ಲು, ನಾವಿರುವರು ಮಾತಾಡ್ತಾ ಇದ್ದೇವೆ. ಅದೇ ಸರಿ. ನಿಶಾಚರ್ಯರು ಇವರಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಮ್ಮ ಕಾಲಡಿಯಲ್ಲಿ ಅವರಾಗಿತ್ತು. ಮತ್ತೆ
ಮತ್ತೆ ಅಲ್ವಾ? ಇದುವರೆಗೆ ಎಲ್ಲಾದ್ರೂ ಇಷ್ಟು ಹೊತ್ತು ಯುದ್ಧವನ್ನು ಮಾಡಿದವರು ನಾವು. ನೀ ಏನೇ ಹೇಳು, ನಾವು ಯಾರ ಭಕ್ತರು ಹೇಳು? ಪ್ರಭು ಶ್ರೀರಾಮಚಂದ್ರನ ಭಕ್ತರು. ಹೌದು. ಯಾವತ್ತಿದ್ರು ರಾಮ ಸೈನ್ಯಕ್ಕೆ ಜಯ, ರಾಮ ಸೇವೆಯಲ್ಲೇ ನಿರತರಾಗುವವರು ನಾವು ಅನ್ನುವುದಕ್ಕೆ ಅನುಮಾನ ಬೇಡ. ಶ್ರಮ ಪಟ್ಟಿದ್ದೀಯಾ? ಹೌದು. ನಿನಗೆ ಸ್ವಲ್ಪ ಕಾಲ ವಿಶ್ರಾಂತಿಯೇ ಅಗತ್ಯ. ಸಂತೋಷ. ಈಗಲಾದ್ರೂ ನೀನು ಇಷ್ಟೊತ್ತಿಗೆ ಬಂದಿಯಲ್ಲ. ಹೌದಲ್ಲ, ನಾನು ಎಷ್ಟೊತ್ತಿಗೆ ಬರುದು ಅಂತ ಕಾಯ್ತಾ ಇದ್ದೆ. ಹೌದಾ? ಈಗಲೋ ಆಗಲೋ ಅನ್ನುವುದಾಗಿ ಅಂತೂ ಬಂದೆ. ಈಗ ನಿನಗೆ ವಿಶ್ರಾಂತಿ ಅಗತ್ಯ ಅಲ್ಲ? ಹೌದಾ? ಆ ಕಡೆಯಲ್ಲಿ ಸಂತೋಷ. ವಿಶ್ರಾಂತಿಯಲ್ಲಿ